ತುಂಬ ಕಷ್ಟಪಡದೆ ಮುಖ ಇನ್ಸ್ಟೆಂಟಾಗಿ ಗ್ಲೋ ಬರಬೇಕು, ಅಂದರೆ ವೈಟ್ ಆಗಬೇಕು ಅನ್ನೋ ಆಸೆ ಇದೆಯಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಜಸ್ಟ್ ಈಗ ಒಂದು ಫೇಸ್ ಪ್ಯಾಕ್ ಟ್ರೈ ಮಾಡಿದೆ. ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಬಂದೆ. ನನ್ನ ಮುಖ ಮುಟ್ಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಸಾಫ್ಟ್ ಆಗಿದೆ, ಆಮೇಲೆ ತುಂಬ ಗ್ಲೋ ಬಂದಿದೆ ಅಂತ ಅನ್ನಿಸ್ತಾ ಇದೆ. ವಾರಕ್ಕೊಂದು ಈ ಥರ ಏನಾದರೂ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೇನೆ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದು ತುಂಬ ಅಂತಂದರೆ ತುಂಬಾ ಕಮ್ಮಿ. ಮನೆಯಲ್ಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಫೇಸ್ ಪ್ಯಾಕ್ಗಳನ್ನ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಅಥವಾ ಮುಖ ತುಂಬ ಚೆನ್ನಾಗಿ ಹೊಳೆಯೋ ಥರ, ಶೈನಿಂಗ್ ಬರೋ ಥರ ನೋಡ್ಕೋಬೋದು. ಇವತ್ತೊಂದು ಅಂಥದ್ದು ಅದ್ಭುತವಾಗಿರುವಂತಹ ಬ್ಯೂಟಿ ಟಿಪ್ಸನ್ನು, ಒಂದು ಸೂಪರ್ ಆಗಿರುವಂಥ ಮ್ಯಾಜಿಕಲ್ ಅನ್ನುವಂತಹ ಫೇಸ್ ಪ್ಯಾಕ್ದು ವಿಡಿಯೋ ಅಥವಾ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಕಣ್ಮುಚ್ಚಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ, ಇನ್ಸ್ಟೆಂಟಾಗಿ ಮುಖ ಫ್ರೆಶ್ ಆದಾಗೆ, ಕ್ಲೀನ್ ಆದಾಗೆ, ವೈಟ್ ಆದಾಗ ಅನಿಸುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಈಗ ಮಾಡಿದರೆ ಅದು ಇವಾಗಲೇ ಆ ಶೈನಿಂಗ್ ಹೋಗುತ್ತೆ ಅಂತೆಲ್ಲ ನಿಮಗೆ ತುಂಬ ಟೈಮ್ ಬರುತ್ತೆ. ವಾರಕ್ಕೊಂದ್ಸರಿ ಅಂತೂ ಮಾಡ್ತಾ ಇದ್ರಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸಿಂಪಲ್ ಆಗಿರುವಂತಹ ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂತಹ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಏನು ಖರ್ಚು ಬೇಕಾಗಿಲ್ಲ. ಇದಕ್ಕೆ ನಾನು ಈ 10 ರೂಪಾಯಿದು ಬ್ರೂ ಕಾಫಿ ಪೌಡರ್ ಬರುತ್ತಲ್ವ, ಅದನ್ನ ತಗೊಂಡಿದ್ದೇನೆ. ಒಂದು ಪ್ಯಾಕೆಟನ್ನು ನೀವು ಒಂದು ಸರಿಗೆ ಉಪಯೋಗ ಮಾಡ್ಬೋದು. ಕಾಫಿ ಪುಡಿಯಲ್ಲಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುವಂತಹ, ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುವಂಥ ಅಂಶಗಳಿರುತ್ತೆ. ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು. ಸ್ಕಿನ್ ಡರ್ಟ್ ರಿಮೂವ್ ಮಾಡಲಿಕ್ಕೆ, ಸ್ಕಿನ್ನನ್ನು ಅಂದರೆ ವೈಟನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಒಂದು ಪ್ಯಾಕೆಟಲ್ಲಿ 10 ರೂಪಾಯಿದು ಒಂದು ಪ್ಯಾಕೆಟನ್ನು ನಾವು ಒಂದು ಸರಿಗೆ ಉಪಯೋಗ ಮಾಡ್ಬೋದು. ಹಾಗೆಯೇ 1 ಚಮಚದಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಕಡಲೆ ಹಿಟ್ಟು ನಿಮಗೆ ಗೊತ್ತಿರುವಾಗೆ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಸೌಂದರ್ಯ ವರ್ಧಕ ಆಗಿ ಕೂಡ ಉಪಯೋಗ ಮಾಡ್ತಾಯಿದ್ರು. ಇದು ಸ್ಕಿನ್ನನ್ನು ವೈಟ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ನೀವು ಅಂದರೆ ಮನೆಯಲ್ಲಿ ಫೇಸ್ ಪ್ಯಾಕ್ ಎಲ್ಲ ಮಾಡೋದಿದ್ರೆ ಒಳ್ಳೆ ಕ್ವಾಲಿಟಿ ಕಡಲೆ ಪುಡಿ ಇರ್ಬೋದು, ಅರಿಶಿನ ಪುಡಿ ಇರ್ಬೋದು, ಉಪಯೋಗ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲದಿದ್ದರೆ ಆಮೇಲೆ ಅಂದರೆ ರ್ಯಾಷಸ್ ಅದೆಲ್ಲ ಬೀಳ್ಬೋದು. ಆದ್ದರಿಂದ ಹಾಗೆಯೇ 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊತಾ ಇದ್ದೇನೆ. ಇದು ಕೂಡ ಒಳ್ಳೆ ಕ್ವಾಲಿಟಿಯ ಜೇನುತುಪ್ಪ ಅಷ್ಟೇ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ. ಸ್ಕಿನ್ನಲ್ಲಿರುವಂಥ ಸುಕ್ಕನ್ನು ನಿವಾರಣೆ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಮಾಡುತ್ತೆ. ಹಾಗೆಯೇ ಒಂದು 4-5 ಡ್ರಾಪಷ್ಟು ಲಿಂಬೆ ರಸನ ಹಾಕ್ಕೊಂಡಿದ್ದೇನೆ. ಸ್ಕಿನ್ ಇರಿಟೇಷನ್ ಇರೋರಿಗೆ, ತುಂಬ ರ್ಯಾಷಸ್ ಎಲ್ಲ ಇರೋರು ಉಪಯೋಗ ಮಾಡೋದು ಬೇಡ, ಅಂದರೆ ಅದು ಸ್ವಲ್ಪ ಉರಿಬೋದು ಮುಖ. ಅದಕ್ಕೆ ಹಾಗೆಯೇ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಅದರ ರಸನ ಹಿಂಡ್ಕೊಂಡಿದ್ದೇನೆ. ಟೊಮೆಟೊ ರಸದಲ್ಲಿ ಕೂಡ ಸ್ಕಿನ್ನನ್ನು ವೈಟ್ ಮಾಡುವಂಥ, ಬ್ಲೀಚ್ ಮಾಡುವಂಥ ಅಂಶಗಳು ಇರುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ಹಾಲಿನ ಪುಡಿ ಹಾಕ್ಕೊಂಡಿದ್ದೇನೆ. ಇದು ಯಾಕಂತಂದರೆ ಆ ಪೇಸ್ಟ್ ಇದೆಯಲ್ವ, ಅದು ಅಂಟು ಬರಬೇಕು. ಹಾಗೆಯೇ ಇದು ಹಾಲಿನ ಪುಡಿ ಕೂಡ ಅಷ್ಟೇ ನಿಮಗೆ ಸ್ಕಿನ್ ವೈಟನ್ ಮಾಡಲಿಕ್ಕೆ ಒಳ್ಳೆಯದು. ಹಾಲಿನ ಪುಡಿ ಇಲ್ಲದಿದ್ದರೆ ಹಾಲನ್ನು ಉಪಯೋಗ ಮಾಡಿಕೊಳ್ಳಿ. ಬಟ್ ಕನ್ಸಿಸ್ಟೆನ್ಸಿ ಅಂದರೆ ಹದ ನೋಡಿಕೊಳ್ಳಿ. ಸ್ಕಿನ್ಗೆ ಕರೆಕ್ಟಾಗಿ ಒಂದು ಲೇಯರ್ ಅಂಟ್ಕೊಳ್ಳೋ ಥರ ನಾವು ಅದನ್ನ ರೆಡಿ ಮಾಡ್ಕೋಬೇಕು. ಎಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದ ಬರಬೇಕು. ಅಮೇಝಿಂಗ್ ಅನ್ನುವಂಥ ಅದ್ಭುತವಾಗಿರುವಂಥ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದು ಒಂದನ್ನು ನೀವು ಒಂದು ಸರಿ ಮುಖಕ್ಕೆಲ್ಲ, ಕುತ್ತಿಗೆಗೆಲ್ಲ ಹಚ್ಕೊಂಡು ಕಂಪ್ಲೀಟಾಗಿ ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡ್ರೆ ಸಾಕು. ನೀವು ಒಂದೇ ವಾಶಲ್ಲಿ ನಿಮ್ಗೆ ಎಂಥ ಅದ್ಭುತ ರಿಸಲ್ಟ್ ಸಿಗುತ್ತೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಗ್ಲೋ ಬರುತ್ತೆ ಮುಖಕ್ಕೆ, ಮತ್ತು ಅಷ್ಟು ಅಂದರೆ ಸ್ಕಿನ್ ವೈಟ್ ಆದಾಗ ಫೀಲ್ ಆಗುತ್ತೆ. ವಾರಕ್ಕೊಂದ್ಸರಿ ಮಾಡಿದರೆ ಸ್ಕಿನ್ ತುಂಬ ಕ್ಲಿಯರ್ ಇರುತ್ತೆ. ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲದಿದ್ದರೆ ಯಾವುದು ಒಂದನ್ನಾದರೂ ಸ್ಕಿಪ್ ಮಾಡ್ಬೋದು. ಎಲ್ಲ ಹಾಕಿದರೆ ತುಂಬ ಒಳ್ಳೆಯದು. ಇದನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡು ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ. ತುಂಬ ಲೈಟ್ ಆದಾಗ ಫೀಲ್ ಆಗ್ತಾ ಇದೆ. ನೋಡಿ, ಆ ಗ್ಲೋ ಕಾಣ್ತಾ ಇದೆ. ಜಸ್ಟ್ ನಾನು ಮಾಯ್ಶ್ಚರೈಸರ್ ಕ್ರೀಮನ್ನು ಹಚ್ಕೊಂಡು ಬಂದೆ. ತುಂಬ ಗ್ಲೋ ಕೂಡ ಕಾಣ್ತಾ ಇದೆ ಮುಖದಲ್ಲಿ. ಆಲ್ರೆಡಿ ಏನಾದರೂ ರ್ಯಾಷಸ್, ಮೊಡವೆಗಳು ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇಂಥ ಫೇಸ್ ಪ್ಯಾಕನ್ನು ಅಥವಾ ಯಾವುದೇ ಥರದ ಕಾಸ್ಮೆಟಿಕ್ ಪ್ರಾಡಕ್ಟ್ಸನ್ನು ಟ್ರೈ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲದಿದ್ದರೆ ನಾರ್ಮಲಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಲಿಂಬೆ ರಸ ಕೆಲವರಿಗೆ ಇರಿಟೇಷನ್ ಆಗುತ್ತೆ, ಅದನ್ನ ಸ್ಕಿಪ್ ಮಾಡ್ಬೋದು. ಟೊಮೆಟೊ ರಸ, ಕಡಲೆ ಹಿಟ್ಟು ಮತ್ತು ಈ ಕಾಫಿ ಪೌಡರಿಂದ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ, ಯಾವ ಥರದ್ದು ಸೈಡ್ ಎಫೆಕ್ಟು ಇರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.